ಮದುವೆಯಾಗಿ 2 ತಿಂಗಳು ಹೊಸ ಜೀವನ ಶುರು ಮಾಡ್ಬೇಕಿದ್ದ ಆಕೆ ಮಾಡಿದ್ದು ಮಾತ್ರ ಭಯಾನಕ ಪ್ಲಾನ್. ಪ್ರಿಯಕರನ ಜೊತೆ ಸುಖವಾಗಿ ಬಾಳ್ಬೇಕು ಅನ್ನೋ ಆಸೆಗೆ ಗಂಡನ ಮನೆಯನ್ನೇ ಗುಡಿಸಿಗುಂಡಾಂತರ ಮಾಡಿದ್ದಾಳೆ ಈ ಕಿಲಾಡಿ ಹೆಂಡತಿ. ಬರೋಬ್ಬರಿ 21 ಲಕ್ಷ ಮೌಲ್ಯದ ಚಿನ್ನದ ಜತೆ ಪ್ರಿಯಕರನ ಕೈಹಿಡಿದು ಓಡಿ ಹೋಗ್ತಿದ್ದ ಈ ಹೈನಾತಿಯನ್ನ ಬೆಳಗಾವಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ರಾಮದುರ್ಗದ ಹೊಸಕೋಟೆಯಲ್ಲಿ ನಡೆದ ಈ ಹೈಡ್ರಾಮಾದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹಸೀನಾ ನದಾಫ್ 2 ತಿಂಗಳ ಹಿಂದೆಯಷ್ಟೇ ಈಕೆಯ ಮದುವೆ ಶರೀಫ್ ಅನ್ನೋ ಯುವಕನ ಜೊತೆ ಅದ್ಧೂರಿಯಾಗಿ ನಡೆದಿತ್ತು. ಆದ್ರೆ ಹಸೀನಾ ಮನಸ್ಸಿನಲ್ಲಿ ಮೊದಲೇ ಹಣಮಂತ ಅನ್ನೋ ಪ್ರಿಯಕರ ಕುಳಿತಿದ್ದ. ಮದುವೆಯಾದ್ರೂ ಪ್ರಿಯಕರನ ಜೊತೆ ಗುಟ್ಟಾಗಿ ಮಾತುಕತೆ ನಡೆಸ್ತಿದ್ದ ಈಕೆ ಹೇಗಾದ್ರೂ ಮಾಡಿ ಗಂಡನ ಮನೆಯಿಂದ ಚಿನ್ನ ಎಗರಿಸಿ ಪ್ರಿಯಕರನ ಜೊತೆ ಸೆಟ್ಲ್ ಆಗೋಕೆ ಸಂಚು ರೂಪಿಸಿದ್ಲು. ಮನೆಯಲ್ಲಿದ್ದ 154 ಗ್ರಾಂ ಚಿನ್ನಾಭರಣವನ್ನ ಕದ್ದು ಪ್ರಿಯಕರನ ಕೈಗಿಟ್ಟಿದ್ಲು. ಆದ್ರೆ ಈ ಪ್ರೇಮಿಗಳ ಕಳ್ಳಾಟ ಪೊಲೀಸರ ಮುಂದೆ ಅಟ್ಟರ್ ಫ್ಲಾಪ್ ಆಗಿದೆ. ದೂರು ದಾಖಲಾದ ಕೇವಲ 48 ಗಂಟೆಯಲ್ಲಿ ರಾಮದುರ್ಗ ಪೊಲೀಸರು ಈ ಕಿಲಾಡಿ ಜೋಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಪಿಐ ವಿನಾಯಕ್ ಬಡಿಗೇರ ಮತ್ತು ಪಿಎಸ್ಐ ಬಸವರಾಜ್ ಕೊಣ್ಣೂರೆ ನೇತೃತ್ವದ ತಂಡ ಆರೋಪಿಗಳನ್ನ ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದೆ. ಬಂಧಿತರಿಂದ 21 ಲಕ್ಷದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅಂದಹಾಗೆ ಈ ಕಿಲಾಡಿ ಹೆಂಡತಿಯ ಬಗ್ಗೆ ನಿಮಗೇನನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಕ್ರೈಮ್ ಲೋಕದ ಇಂತಹ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.